ಕಡೆ ಏನು ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಆ ಸೇಮ್ ರೆಸ್ಪಾನ್ಸ್ ಇಲ್ಲೂ ಕೂಡ ಸಿಕ್ಕಿದೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ದುಬೈಗೆ ಬಂದ ರೆಸ್ಪಾನ್ಸ್ ಮೇಲೆ ತುಂಬ ಖುಷಿ ಆಯಿತು. ನಾನು ಫಸ್ಟ್ ದುಬೈಗೆ ತುಂಬ ಖುಷಿ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ದಿಚ್ಚಿ ಬ್ಲಾಗ್. ಎಂಚೆಲ್ಲರ ಪೂರಕುಲ ಎಂಕಲಿನಿ ದೇರ ಸಿಟಿ ಸೆಂಟರ್ ಉಲ್ಲ ಮಾತೆಲ್ಲ ಗೊತ್ತು ನಾನು ಇನ್ಸ್ಟಾಗ್ರಾಮ್ ಪಾದಿತ್ತೆ ದಾದ ವಿಷಯ ಪಂಡ ನಮ್ಮ 777 ಚಾರ್ಲಿ ಫಿಲ್ಮದ ನಾಯಕ ರಕ್ಷಿತ್ ಶೆಟ್ಟಿ ಬೊಕ್ಕ ಯಾರನೊಟ್ಟಿಗೆ ಯಾರನ್ನ ಪೂರ ಟೀಮ್ ಬರೋದುಂಡು. ಕಿರಣ್ ರಾಜರ್ಲೇರು ಅರೇನು ಮೀಟ್ ಆರ ಮಸ್ತ್ ಜನ ಬೈದೇರು. ಮೂವಿ ಆಲ್ರೆಡಿ ಸ್ಟಾರ್ಟ್ ಆತಂದು ಅರೇನು ಮೀಟ್ ಆರನೇ ಮೂಲ ಫುಲ್ ಕ್ರೌಡ್ ಜಿಂಜಿದೇರು. ಐ ಟೈಮ್ ಒಂಜಿ ಬಾರಿ ಯಾರನ್ನ ಪೊರ್ಲದ ಅಭಿಮಾನಿ ನೀವು ಇಲ್ಲೇರು ಮೂಲೆ ಆಡೊಂದು ದೊಡ್ಡ ಪಾತ್ರಕ್ಕೆ ಏನು ಅನ್ನೇರ ಮಲ್ಲಿ ಒಂದು ಈರುಂತು ಬೇರೆ ಈತ ಬೇಕರಿ ಚಪ್ಪಡ ಆಫೀಸ್ ಈತ ಬಂಗವ ಇದು ಓಟಿ ಅಂಚ ಮನೋಚಿ ಮೂಲು ಏಸಿ ಬಂದಾತು ಅಂಚೇರೆ ಬೇಕಾರೊಂದುಂಡು ಒಂದೊಂದು ಏಸಿ ಬಂಡ ಎಂಚಿನ ಮನೋಡಿ ಒಂಜಿ ಏಸಿ ಇಜ್ಜಿರ ಇತ್ತಿರ ನರಮನಿ ಬಿತ್ತು ಓಡಿತ್ತು ಐವ ಟಿಕೆಟ್ ಉಂಡದೆ ಅಂದಿ ಎಂಚ ಶೆಟ್ರು ಬರಬೇರ ಕಾತೊಂದಿಲ್ಲ ತೂಕ ಏತಂದ್ರೆ ಕಾತೊಂದಿಲ್ಲ ಮೇರಲ್ಲಿ ಇರ್ದಿಲ್ಲ ಗಂಟೆ ಹಿಡಿದು ಇಷ್ಟ ಕಾತ ನನ್ನ ಒಂದ್ 10 ಮಿನಿಟ್ ಶೆಟ್ರ ಬೇಗ ಅಲ್ಲೇ ಸಚಿವನ ತಿಕ್ಕ ಮೇರೆ ತಿಕ್ಕದೇರು ದಪ್ಪಲೆ ಮಾಸ್ತಿ ತೆರ್ಪಲೆ ಬಕ್ಕದಕ್ಕ ಅಲೆ ತೂಲೆ ಮೇರೆ ಪೊಣ್ಣು ಬಾಡಿಗೆ ಆರು ಬಲ್ತೇವೆ ಒಲೆರು ಅರೆ ಕೊಂಚ ಪೊಣ್ಣು ಬಾಡಿಗೆ ಆಡ್ಬಿಟ್ಟು ಅವಲಿ ಬೇರೆ ಬಗ್ದಾಳ ಮಲ್ಲೆ ವಿಶೇಷಿತ ಮಲ್ಲೆ ಪಿಕ್ಚರ್ ಮಾತ್ರ ಅಡ್ಡೆ ಉಂಟು ಬೋಜ ತೂಲೆ ಸಪೋರ್ಟ್ ಉಂಟು ನಮ್ಮ ತುಳು ಇರತ್ತೆ ನಂದು ಶೆಟ್ರ್ ಭಾರಿ ಅಡ್ಡೆ ಉಂಟು ಪಿಕ್ಚರ್ ಮಾತ್ರ ಅದೇ ಸೂಪರ್ ಪಿಕ್ಚರ್. ಓಕೆ ಆಫ್ಟರ್ ಇಂಟರ್ವೆಲ್ ಇಟ್ಸ್ ವೆರಿ ಇಮೋಷನಲ್ ಬುಲ್ತಾರ ಬುಲ್ಪೆರ ಕನ್ನಡ ನೀರು ಬರ್ಪುಜಿ ಬೆಗತ್ತಿದ್ದು ವೈಟೇ ಬೋಣದೆ ಬೆಗಲ್ಡೆ ಬೋಣದೆ ಕನ್ನಡ ವೈಜಿ ನೀರು ಬರ್ಪಿನಲ್ಲಿ ಉಂಟು ಬೆಗತ್ತದು ಪೂರ ಅಡಿಗೆ ತೂಕ ಕಾಂಪು ಗೌಲೆರ ದರ್ಪೆರ ಅಂದನ ಇದನ್ನ ಫೋಟೋ ಪರಂಡ ಫೋಟೋ ದೆಪ್ಪುಗ ಸೆಲ್ಫಿ ದೆಪ್ಪುಗ ಬೇರೆ ಹೆಂಗೆ ಪಾಡುವೇರು ಹೀರೋ ಹೋಯ್ತು ನೋಡ್ತೀನಿ ಅಯ್ಯೋ ಒಂದು 10,000 ದಿರಂ ಬರ್ಬೇಕು ಮಾತ್ರ ಬಲ್ಲಿ ಮಲ್ಲಜ್ಜಿ ಈತ ಗಾದಿ ಪಕ್ಕ ನಮಗೊಂದು ಸಕ್ಸಸ್ ಸಿಕ್ಕುಂಡು ಅದು ಬಂದೆ ಫ್ರೀ ಟು ಪಿಕ್ಚರ್ ತೂಕ ಕೂಡ ಬಲ್ಲಿ ಅಂದ ಸೂಪರ್ ಪಿಕ್ಚರ್ ಹೆಂಗೆ ತೂಗದ ದೊಡ್ಡ ಸತಿ ಬಂದ ಭಾರಿ ಇಂಟ್ರೆಸ್ಟಿಂಗ್ ಮೂವಿಯಾ ವೈಟ್ ಅಂಡ್ ವಾಚ್ ಅವು ಮೇನು ದಾದ ಬುದ ಚಾನೆಲ್ ರೀಚ್ ಬ್ಲಾಗ್ ನಮ್ಮ ಊರ್ದ ನಮ್ಮ ನೀರ್ದ ಏರ್ ಸಪೋರ್ಟ್ ಬಮ್ಮುನಿ ಮೇರ್ ಬಣ್ಣ ನನ್ನ ರೈಸ್ ಅಂದ ಇದು ಟ್ಯಾಗ್ ಮಾಡ್ಬಿಟ್ಟು ಅಲ್ಲೇ ಬಲೆ ಅದೇ ಕೊಂಚ ಪೊಣ್ಣು ಬೋಡಿಗೆ ಬಲ್ಲೆ ದಾದ ಹೌದಾ ಅದು ಮುಲ್ತಾವ ಊರ್ದಾವ ಲೋಕಲ್ ಬರ್ತಿ ಊರ್ದಾವ ಮ್ಯಾಂಗ್ಳೂರ್ ತಾನೆ ಅದೇ ಮುಲ್ತಾ ಬರ್ತದೆ ಇದಾಗ ನಂಗೆ ಬರ್ಚಪ್ಪ ಗಂಟೆ ಬಿಡ್ತದ ಅಯ್ಯೋ ಇರ್ಲಲ್ಲ ಅಯ್ಯೋ ನಕ್ಷತ್ರ ಉಳ್ಳಾರು ಇರಂಕಲಿ ಪೋಸ್ಟರ್ ಕೂಡ ನಿಜ ತೂರ ದಿಕ್ಬೇರೆ ಮಸ್ತ್ ನಮ್ಮ ಊರ್ದಕ್ಕೂ ಬಂದು ಬೇತ ಊರ್ದಕ್ಕೂ ಕಾತಂದಿಲ್ಲ ಅಂದು ಏಳು ಜವಾನಿ ಬರುವೇರು ಇವನು ಮೊನದ ಬಲಿ ಇರ್ನತ್ತೆ ಕರೆಕ್ಟ್ ಉಂಡು ದುಬೈದ ಬೌಲರ್ ಇದು ನಾನು ಅವೇ ಬುದರ್ ದುಬೈದ ಬೌಲರ್ ಓಲ ದಿಕ್ಕನಲ್ಲಿ ಅವೇ ಬುದರ್ ಇದು ಅಲೇ ಹೌದುಲೇ ಅರ್ಪಿತ್ ಅನ್ನೋ ಸ್ಪಾಟ್ ಆತಿ ಅರ್ಪಿತ್ ಇಂದ್ರವನ್ ನಮ್ಮ ಮ್ಯಾಡ್ ಇನ್ ಫುಡ್ಲ ಅದೇನೇ ತೂಲೆ ಅಂಚೆನಲ್ಲಿ ಅದೇ ದುಬೈದ ಮ್ಯಾಡ್ ಇನ್ ಗುಡ್ಲ ಕಾಪಿ ಮಾತ್ರ ಅದೇ ಒಂತೆ ಮೇರೆ ಸಫರ್ ಅಲ್ಲೇ ಸಫರ್ ಚೈನೀಸ್ ಕಣ್ಣು ಅದು
ದಾದನ ಮಲ್ಲೆತ್ತು ನೋಯ್ತ ಕಾದು ಕಾದು ಗಿನ್ನೆ ಅನ್ಕಂಡು ನನ್ನ ಮಕ್ಕ ಒಂದು ಅರ್ಧ ಗಂಟೆ ಕಣ್ಣು ಓ ಮಾಜು ನಾನು ಕಣ್ಣೆ ಮಾಜು ನಾನು ಇವರ ದಿಕ್ಕಂದು ಇವೇರ ಇರು ದಿಕ್ಕು ಅರೆಂದು ದಿಕ್ಕಂದಿರ ಈಗ ಇನ್ನ ಕಣ್ಣು ಮಾಜಿದ್ವಿ ಒಬ್ಬನದ ದಾದ 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 ಟೈಪ್ ಅಂತಲ್ಲ ಈರ್ನ ಓವಿಯಲ್ಲ ಹೋಗು ಓ ರಾಮ್ ಇದು ಪಾತಿರ್ದು ಇದನ್ನ ಚಾನಲ್ ಒಂದ್ಗೆ ಒಂದಿಲ್ಲ ಮಾರ ಮೇಲೆ ಆ ಮಲ್ಲೇಜಿ ಟೈಪ್ ಅಂಪ್ಲೆ DEE CHU ಓಕೆ ಫುಲ್ ಟೈಪ್ ಪಂಪಡ ಪಂಡ ನಾತ್ ಫೇಮಸ್ ಆತಿಚ್ ಮಲ್ಲೆ ಜಪ್ಪ ಇತ್ತ ನಾನು ಇಂಗ್ಲಿಷ್ ಸೇರೆ ಸ್ಪೇಸ್ VLOGS ವಿ ಬ್ಲಾಗ್ ಅತ್ತಿ ಬ್ಲಾಗ್ ಅಲ್ಲ ಅವತ್ತಿರು ಓಲ್ಲರು ನೀರು ಓಡಿದ್ದೆ ಗೊತ್ತಿಲ್ಲ ಅತ್ಯಾರಾ ನೇ ಅಂತೂಲಂಜೆ ಹಾಂ ನಿಯಾನಿ ಗೆನೆಪ್ದಿ ಓನ್ಲಿ ಹಾಂ ಹಚ್ಚಿನ ನಟಿಗೆ ಹಾಂ ಬೈಕ್ ಕೊರಡು ಹಾಂ ಸಬ್ಸ್ಕ್ರೈಬ್ ಮಂಪಡು ಇದ್ದೀರ್ ಮಂಪ್ಲೆ ಫಸ್ಟ್ ಗಂಟೆ ಹೊತ್ತಿಯಾರ ಗಂಟೆ ಹೊತ್ತದು ಆಲ್ ಆಡು ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ವೆಲ್ಕಮ್ ತಾತ ಮಂತಂದಲ್ಲ ರೀರು ಹಾಂ ಲಾಗಿವಾರ ಓಲೆ ಲಾಗಿಲಿ ಇತ್ತೆ ಬರ್ಪೇರು ಮಾಮು ಇತ್ತೆ ಮಾಮ್ ಬರ್ಪೇರು ಲಾಗಿವ ನಮಗ್ ಶೆಟ್ರೆ ಬೇಗ ಬಲ್ಲ ಶೆಟ್ರೆ ಮೂಲು ಲಾಗಿಂದಿಲ್ಲ ಇದು ಬಕ ಎಂಗ್ಲೆ ತುಂಬರ ಎಂಗ್ಲೆ ತುಂಬರ ಮಂಗಾವು ಒಂದು ಗರ್ಲ್ ಫ್ರೆಂಡ್ ಕೊಡ್ತೀನಿ ಟೀ ಶರ್ಟ್ ಮುಲ್ದು ಕಪ್ಪ ನೋಡಿ ಹೊಲ್ತಾ ಓ ಮ್ಯಾಂಗ್ಳೂರ್ದನ ತಿರುಗಲ್ಲ ಜಿ ಪಿಕ್ಚರ್ ಹಿಟ್ ಆವಡು ಈಗ ಮಲ್ಲ ಸ್ಟಾರ್ ಆವಡು ಜೈ ನಿಗ್ಲು ಪೋಚಿ ಉಂತಲೆ ಬರೀ ಟೆನ್ ಸ್ಟಾರ್ ಇಲ್ಲಿ ಒಂದು ಚಾನ್ಸ್ ಕೊಡ್ಲ ಒಂದು ಚಾನ್ಸ್ ಕೊಡ್ಲ ತಿಕ್ಕ ಮಂದಿ ಬಲ್ಲಾರ ಪೊರ್ಲದ ಮಾಡಿ ನೆನಪಿಲ್ಲ ಪಂಡೇರು ಅರೆ ಗಂಜಿ ಪೊನ್ನ ಅವಡಿಗೆ ಏರೆಗೆ ಮೇರೆಗೆ ಇದೇ ಬಲ್ಲಿ ಪಾಡಿಜಿ ವ್ಲಾಗ್ ಪಾಡಿಜಿ ಬಲ್ಲಿ ಇದೆ ವ್ಲಾಗ್ ಪಾಡಿಜಿ ಅಂತ ಸಚಿನನ್ನ ಈರ್ನಲ್ಪ ಶೆಟ್ರ್ ಮೀನ್ ಇತ್ತು ನಮ್ಮಲ್ಲಿ ಮಾಸ್ ಗೆತ್ತೇವೆ ರಕ್ಷಿ ಶೆಟ್ರ್ ಒಳ್ಳೆ ರಕ್ಷಿತ್ ಅಲ್ಲಿ ಅರ್ಪಿತನ್ನೇ ಒಳ್ಳೆ ಮಾಸ್ ಗೆತ್ತೇವೆ ಒಂದೇ ಬಚ್ಚಿದ್ದೀರ ಅರ್ಪಿತನ್ನೇ ನೋಡು ಒಂದ್ರ ತಿಂದ್ರೆ ಒಳ್ಳೆ ಜೋರ್ ಸ್ಟೈಲ್ ಅಪ್ಪ ಮೇರುಲೇ ಹೋದ ಸ್ಟೈಲ್ ಶೆಟ್ರ್ ಒಂಜಿ ಪೊನ್ನು ಬೋಡಿಗೆ ಮೇರೆಗೆ ಶೆಟ್ಟಿ ಬೋಡಿಗೆ ಇನ್ನ ಕಪ್ಪಿತ್ತು ನಮ್ಮಲ್ಲಜ್ಜಿ ಕಾಸು ಬೋಡಿಗೆ ಹೆಂಗೊತ್ತು ಜಿ ನಾನು ಬಾಡ್ವೆ ಅವರು ಬ್ಯಾಂಗ್ಳೂರ್ನವರಿದ್ದಾರೆ ನೋಡಿ ರಕ್ಷಿತಾನ ನಿಮ್ಮನ್ನು ಹುಡುಕಿಕೊಂಡು ಬ್ಯಾಂಗ್ಳೂರ್ನವ್ರು ಕೂಡ ಬಂದಿದ್ದಾರೆ ಆದರೆ ಪ್ರಾಪರ್ ನಂದು ಬಂದ್ಬಿಟ್ಟು ಗುಲ್ಬರ್ಗ ಈಗ ರಕ್ಷಿತಾ ಅವರು ಬರದಿದ್ದೆ ನಾವು ಕಾಯ್ದು ಸಾಕಾಯ್ತು ಬೇಗ ಬನ್ನಿ ಶೆಟ್ರೆ ಬೇಗ ಬಲೆಯವರ ಉಡುಪಿದಾರಲ್ಲ ಉಡುಪಿ ಕುಂದಾಪುರ ಬ್ಯಾಂಗ್ಳೂರು ಶೆಟ್ರೆ ಓಲರ್ ಉತ್ತರ ಕರ್ನಾಟಕದಾಗ ಹೇಳ್ಬೇಕಂದ್ರೆ ಜಲ್ದಿ ಬರ್ರಿ ಮಾರ್ರೆ ನಂದು ತಲೆ ಬಿಸಿ ಆಗ್ತಿದೆ ಇಲ್ಲಿದ್ದು ನನಗೆಲ್ಲ ಮಿಕ್ಸ್ ಆಗಿದೆ ನಮ್ಮ ಕಡೆದು ಬರ್ತಾ ಇಲ್ಲ ಯಾರಾದ್ರೂ ಒಬ್ರು ಬಂದ್ಬಿಟ್ರೆ ಸಾಕು ಅಡಿಸಿ ಮಗನ ಎಲ್ಲದೆಯಾ ಬಾರಲ್ಲಿ ಬೇಗ ಆಗ್ತದೆ ಆದ್ರೆ ನಮ್ ಕಡೆಯವ್ರು ಯಾರು ಇಲ್ಲ ಹೀಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ತುಳುವೊಂದಿಗೆ ಮಿಕ್ಸ್ ಮಾಡ್ಬೇಕು ಇವರು ಬೆಂಗಳೂರು ನಿಮ್ದು ಮಂಡ್ಯ ನೋಡಿ ರಕ್ಷಿತನ್ನ ಮಂಡ್ಯದವರು ಕೂಡ ಇದ್ದಾರೆ ನೋಡಿ ನಾನು ದೊಡ್ಡ ಫ್ಯಾನು ನೋಡ್ತೀನಿ ನಿಮ್ಗೆ ಹೇಳಿ ನಾನು ಮುಂಚೆ ನಂದು ಫಸ್ಟ್ ಬೈಕ್ ತಗೊಂಡೆ ಓಕೆನಾ ನೋಡಿ ಇದು ಮಾಡಿ ಉಳಿದವರು ಕಂಡಂತೆ ಶೆಟ್ರ್ ದೊಡ್ಡ ಫ್ಯಾನ್ ನಾನು ಆಕ್ಚುಲಿ ನಾನು ತೂಲೆ ಶೆಟ್ರೆ ಇದು ಓಲರ್ ಶೆಟ್ರೆ ಮತ್ತೆ ಇನ್ನೊಂದು ನಾನು ಆಕ್ಚುಲಿ ನಾನು ಡ್ರಾಯಿಂಗ್ ಕೂಡ ಮಾಡ್ತಿದ್ದೆ ಓಕೆನಾ ಆಗ ಶೆಟ್ರು ಡ್ರಾಯಿಂಗ್ ಎಲ್ಲ ತುಂಬಾ ಮಾಡಿದೀನಿ ಅವ್ರ ಡ್ರಾಯಿಂಗ್ ನ ಶೇರ್ ಕೂಡ ಮಾಡಿದ್ದಾರೆ ವೆರಿ ಗುಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಮತ್ತೆ ತೋರ್ಸೋಣ ನೋಡುವ ಇಂಥವರೆಲ್ಲ ಇಂಥವರೆಲ್ಲ ದುಬೈಯಲ್ಲಿ ಇದ್ದಾರೆ ನೋಡಿ ಶೆಟ್ರೆ ರಾಜ್ ಅವ್ರು ಶೇರ್ ಮಾಡಿದ್ರು ಈಗ ಓ ಮೈ ಗಾಡ್ ಇದು ನಮ್ಮ ಬಾಸ್ ಓಕೆ ಶೆಫ್ ಶೆಟ್ಟಿ ಅವರು ಓಕೆ
ನೀವು ಆರ್ಟಿಸ್ಟ್ ಕೂಡ ಇದನ್ನ ನಾನು ಫ್ರೇಮ್ ಮಾಡ್ಬಿಟ್ಟು ರಿಷಬ್ ಶೆಟ್ಟಿ ಅವ್ರಿಗೆ ಕೊಟ್ಟಿದ್ದೆ. ಕೊಟ್ಟಿದ್ದೀರಾ? ನಾಗರಬಾವಿ ಆಫೀಸಲ್ಲಿ. Okay. ಅವ್ರ ಆಫೀಸಲ್ಲಿ ಇದೆ. ಅದೇ. ಶಟ್ ಕುಮಾರ್ ತಾರೆ. ನೋಡಿ ಇವ್ರನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಶೆಟ್ರಿನೂ ಬಂದಿಲ್ಲ, ಫೋನ್ ಮಾಡಿ ಹೇಳಿ. ಶೆಟ್ರ ಓಲರ್ ಶೆಟ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬಂದು ಊಟ ಮಾಡಿ ನಾನು ನೋಡ್ತಾ ಇದ್ದೆ ಅವರು ಆಚೆ ಈಚೆ ಅದೊಂದು ಶೆಟ್ರ ನಾವೆಲ್ಲ ಕಲ್ತ್ಬಿಟ್ವಿ. ಎಲ್ಲೆಲ್ಲೋ ಇಲ್ಲಿ ಕನ್ನಡದವ್ರು ಸಿಗೋದಂದ್ರೆ ಈ ಮರುಭೂಮಿಯಲ್ಲಿ ಮಳೆ ಬಂದಂಗ ಹಂಗೆ ಅದು ಇಲ್ಲಿ ಬರಲ್ಲ ಗಣ. ಬಿಸಿಲಿಗೆ ಬಟ್ಟೆ ಎಲ್ಲ ತೇವು. ಶೆಟ್ರ ಬಲೆ ಶೆಟ್ರ ಇವರಿಗೆ ಒಂದು ಹುಡುಗಿ ಬೇಕಂತೆ. ಶೆಟ್ರು ಮೂವಿ ಸೋಲ್ಡ್ ಔಟ್. ಎರಡು ಮಾತು. ನಮ್ದು ಒಂದು ಚಿಕ್ಕ ಚಾನಲ್ ಉಂಟು, ಯೂಟ್ಯೂಬ್ ಚಾನಲ್. ಓಕೆ. ಚಾರ್ಲಿ ಮೂವಿದ ಬಗ್ಗೆ ಮತ್ತೆ ಇಲ್ಲಿದು ದುಬೈ ಬಂದು ಹೇಗಾಯ್ತು ಅಂತ. ಓಕೆ, ಆ್ಯಕ್ಚುಲಿ 5 ವರ್ಷ ತಗೊಂಡಿದ್ದೀವಿ ಈ ಮೂವಿ ಮಾಡೋದಕ್ಕೆ. ಆ್ಯಂಡ್ ದುಬೈಗೆ ಬಂದ ರೆಸ್ಪಾನ್ಸ್ ನಂಗೆ ತುಂಬ ಖುಷಿ ಆಯಿತು. ನಾನು ಫಸ್ಟ್ ದುಬೈಗೆ. ಹೌದೌದು, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನಿಮಗೆ ಹೇಗೆ ಅನಿಸ್ತು? ನಮ್ದು 5 ಗಂಟೆಗೆ ಬಂದಿದ್ದೆ ನಿಮ್ಮನ್ನು ನೋಡ್ಲಿಕ್ಕೆ. ಅದು ಕಾದು ಒಂದು ಸಕ್ಸಸ್ ಸಿಕ್ತು ನಮಗೆ. ನೀವು ಸಿಕ್ಕಿದ್ರು ಎಲ್ಲರೂ ನಿಮ್ಮ ಹತ್ರ ಇಲ್ಲ. ಫುಲ್ ನೋಡಿದ್ರ? ಸ್ಟಾರ್ಟಿಂಗ್ ಇಂದ ನೋಡಿದ್ರ? ಸೂಪರ್. ಓಕೆ, ಕಂಗ್ರಾಟ್ಸ್ ಫಾರ್ ಯುವರ್ ನೆಕ್ಸ್ಟ್ ಮೂವಿ ಆಲ್ಸೋ. ಥ್ಯಾಂಕ್ ಯು. ಥ್ಯಾಂಕ್ಸ್.
ದುಬೈ ಬಂದಿದ್ದೀವಿ. ಸೊ ಇಲ್ಲಿ 777 ಚಾರ್ಲಿಯ ಸ್ಕ್ರೀನಿಂಗ್ ನಡೀತಾ ಇದೆ. Yes. ಆ್ಯಂಡ್ ಅದ್ಭುತವಾದ ರೆಸ್ಪಾನ್ಸ್, ಎಲ್ಲರೂ ಬಂದು ವಿಶ್ ಮಾಡ್ತಾ ಇದ್ದಾರೆ. ಆ್ಯಂಡ್ Yes. ಸಿನಿಮಾ ಆಲ್ರೆಡಿ ನೋಡಿರೋರು ಕೂಡ ಇಲ್ಲಿ ಬಂದಿದ್ದಾರೆ, ಅವರು ಕೂಡ ಬಂದು ಸಿನಿಮಾ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹೌದು. ಸೊ ಎಲ್ಲ ಕಡೆ ಏನು ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ, ಆ ಸೇಮ್ ರೆಸ್ಪಾನ್ಸ್ ಇಲ್ಲೂ ಕೂಡ ಸಿಕ್ಕಿದೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಒಂದು ಎಮೋಷನ್ ಎಲ್ಲರಿಗೂ ಹೇಳಲಿಕ್ಕಿಲ್ಲ. ಅದು ನಮಗೆ ಯಾವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಂ, ಇವರ ನಾನು ಕೂಡ ನಾನು ಮೂವಿ ಎರಡೇ ನೋಡಿದ್ದೆ. ಇವಾಗ ನನಗೆ ಮಧ್ಯಾಹ್ನ ಗೊತ್ತಾಯ್ತು ನೀವು ಬರ್ತಿದ್ದೀರಾ ಅಂತ. ತಕ್ಷಣ ನಾನು ಡ್ಯೂಟಿಗೆ ಅಪ್ಡೇಟ್ ಹಾಕ್ಬಿಟ್ಟು ನನ್ನ ಫ್ಯಾಮಿಲಿ ಕರ್ಕೊಂಡೆಲ್ಲ ಬಂದು ವೇಟ್ ಮಾಡ್ತೀನಿ ನೀವು ನೋಡ್ಬೇಕಂತ. ನೀವು ನೋಡ್ಬೇಕಂದ್ರೆ ನಿಮ್ಗೆ ಅಪ್ರಿಷಿಯೇಟ್ ಮಾಡಬೇಕಂತ, ಆ ಒಟ್ಟಿಗೋಸ್ಕರ ಅಪ್ರಿಷಿಯೇಟ್ ಮಾಡಬೇಕಂತ. ರಿಯಲಿ ನನಗೆ ಗೊತ್ತು ಎಷ್ಟು ಎಫೆಕ್ಟ್ ಹಾಕಿದ್ದೀರ ಅಂತ. ಐ ವಾಸ್ ಫ್ರಮ್ ಸ್ಕ್ರ್ಯಾಚ್ ನಾನು ಫಾಲೋ ಮಾಡ್ತೀನಿ. ನಿಮಗೆ 2018 ನೀವು ಆ್ಯಕ್ಚುಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು ಪ್ರಾಜೆಕ್ಟ್. ನೋಟ್ ಸೊ ಟಿಲ್ ದಟ್ ನೀವು ಬೈ ದ ಟೈಮ್ ನೀವು ಯಾವ ಸ್ಟಾರ್ಟ್ ಮಾಡಿದ್ರೆ ಅವಾಗಲೂ ಅಲ್ಲಿ ಒಂದು ಕಡೆಯಿಂದ ವೆಯ್ಟ್ ಮಾಡ್ತಾ ಇದ್ದೆ, ಯಾವಾಗ ಬರ್ತಾಗ್ಬಿಟ್ಟು ಕನಸಾಗ್ಬಿಟ್ಟಿದೆ ನನಗೆ. ಇದೇ ಥರ ಮುಂದೆ ಮೂವಿ ಮಾಡ್ತಾರೆ. ಎವ್ರಿಬಡಿ ಲೈಕ್ಸ್ ದ ಮೂವಿ. ಇಟ್ಸ್ ಆಸಮ್. ಇಫ್ ಎನಿಥಿಂಗ್ ಬೆಟರ್ ದೆನ್ ಆಸಮ್, ದಟ್ ಇಸ್ ಇಟ್. ಎಸ್, ರಡ್ಡು ತುಳು ಪಾತಾರೆ ಇವ್ರನ್ನ. ತುಳುಟು ನಮ್ಮ ತುಳು ತಗ್ಲು ಓಡೆ ಬೋಂಡಲ್ಲ ನಮ್ಮ ಮಕ್ಕಳು ಒಳ್ಳೆಯದು ಮೂಲ ಇಂಕ ಬರ್ತದೆ ಮಸ್ತ್ ಜನ ದಿಕ್ಕೇರಿ ಅಂದೆ. ಆ್ಯಂಡ್ ಮಸ್ತ್ ಖುಷಿ ಆಗ್ಬಿಟ್ಟು ಬಗ ಇಂಗ್ಲಿ ಕುಡ್ಲಾಡ್ದು ಅಂಚಿಗೆ ಉಡುಪಿ ಅಂಚಿ ಪೂರ ಮಸ್ತ್ ಮಲ್ಲ ರೆಸ್ಪಾನ್ಸ್ ಮಸ್ತ್ ಶೋಸ್ ಆ್ಯಂಡ್ ಆಲ್ಮೋಸ್ಟ್ ಹೌಸ್ಫುಲ್ ಶೋಸ್. ಎಸ್, ಮಸ್ತ್ ಮೆಸೇಜ್ ಪೂರ ಬರ್ತದೆ. ಮೂಲ ಮಸ್ತ್ ಜನ ಆಕ್ಚುಲಿ ನೇರ ಜಾಸ್ತಿ ಇತ್ತೇರು ಅರ್ಧ ಬಸ್ ಅಂತ ಪೋಯ್ ಲೇಟ್ ಆದ ಪೋಯ್ ಹೆಂಗ್ಲ ಬಂಡ ಬೇತ ಒಂಜಿ ಕುಡಿಗೆ ಪೋಯರು ಅಂದ್ ಪಂಡೆ. ಸೊ ಮಸ್ತ್ ಮಾತಾಡೋಕ್ಕೆಲ್ಲ ಮಸ್ತ್ ಥ್ಯಾಂಕ್ಸ್. ಓಕೆ, ಈಗ ಹೇಳಿ ಹೇಳಿ ನಾನೇ ಇಂಟರ್ವ್ಯೂ ಮಾಡ್ಬಿಡ. ಹೇಳಿ ತುಂಬ ಖುಷಿ ಆಯ್ತು ನನಗೆ. 4 ಅವರಿಂದ ವೆಯ್ಟ್ ಮಾಡಿದ್ದು ಆಲ್ಮೋಸ್ಟ್. ಸಾರ್ಥಕ ಆಯಿತು. ಭಾಳ ಖುಷಿ ಆಗಿದೆ. ಎಷ್ಟು ಖುಷಿ ಆಗಿದೆ ಅಂತ ಹೇಳೋಕ್ಕೆ ಅಸಾಧ್ಯ. ಇದೇ ಥರ ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಎಲ್ಲರೂ, ಎಲ್ಲೇ ಇದ್ರು ಕೂಡ ನಾವು ಕನ್ನಡ ಮೂವಿನ ಉದ್ಧಾರ ಮಾಡೋಣ ಎಲ್ಲರೂ ಸೇರ್ಕೊಂಡು. ಹೌದು. ಆಲ್ ದ ಬೆಸ್ಟ್ ಟು ಆಲ್ ದ ಮೂವಿ. ವಿಕ್ರಮ್ ನೋಡ ಬರ್ತಾ ಇದೆ. ಅದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತೀವಿ. ಕನ್ನಡದ ಮೂವಿ ಎಲ್ಲೆಲ್ಲೂ ವರ್ಲ್ಡ್ ಕ್ಲಾಸ್ ಆಗಿ ಮಾಡಬೇಕು. ಇಂಟರ್ನ್ಯಾಷನಲ್ ಲೆವೆಲ್. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡುವನಾ? ಎಂಡ್ ಮಾಡುವ. ಮತ್ತೆ ಎಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡುವ? ಮತ್ತೊಮ್ಮೆ ವಿಕ್ರಾಂತ್ ರೋಣ ಅಥವಾ ಯಾವುದೇ ಮೂವಿ ನೆಕ್ಸ್ಟ್ ರಿಲೀಸ್ ಆಗುತ್ತೆ ಇಲ್ಲಿ ಮತ್ತೆ ಬ್ಲಾಗ್ ಮಾಡ್ತೀವಿ. ಮತ್ತೆ ಆ ಮೂವಿ ಬಗ್ಗೆ ತೋರಿಸ್ತೀವಿ. ಮತ್ತೆ ಅದ್ರ ಬಗ್ಗೆ ತುಂಬ ವಿಶೇಷವಾದ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀವಿ. Until then, ಟೇಕ್ ಕೇರ್. see you, bye.